ತಾರೀಕಿಗೆ ನಡೆಯುವಂಥ ಕರ್ನಾಟಕ ವಿಧಾನಸಭಾ ಚುನಾವಣೆ 2023ರ ಒಂದು ಅಭೂತಪೂರ್ವ ತಯಾರಿಯಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಪುತ್ತೂರಿನ ಇತಿಹಾಸದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಆಯ್ಕೆ ಮಾಡುವಂಥ ಹೊಂಗಿರಣಗಳು ಇವತ್ತು ಉದಯ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಹಸ್ರಾರು ಕಾರ್ಯಕರ್ತರು ಇವತ್ತು ಪ್ರತಿಜ್ಞೆ ಮಾಡಿದ್ದಾರೆ, ಮತ್ತೆ ಈ ಕ್ಷೇತ್ರವನ್ನು ಹಿಂದುತ್ವದ ಆಧಾರದಲ್ಲೇ ಗೆಲ್ತೀವಿ, ಮತ್ತೆ ಈ ಕ್ಷೇತ್ರವನ್ನು ಸವಾಲುಗಳನ್ನು ಎದುರಿಸಿಯೇ ಗೆಲ್ತೀವಿ ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿ ಇವತ್ತಿನ ಜನ ಇಲ್ಲಿಂದ ಹೋಗಿದ್ದಾರೆ. ಯಾಕೆಂತ ಕೇಳಿದರೆ ಒಂದಷ್ಟು ಹೊಸ ಸವಾಲುಗಳನ್ನು ನಾವು ಕಣ್ಣ ಮುಂದೆ ನೋಡಿದ್ದೇವೆ. ಅನುಭವಿಸಿ ಅನೇಕ ವರ್ಷಗಳಿಂದ ಸವಾಲುಗಳನ್ನ ಎದುರಿಸಿ ಬಂದಿರತಕ್ಕಂಥ ಸಂಘಟನೆ ನಮ್ಮದು. ಇವತ್ತು ಒಂದಷ್ಟು ಹಿಂದುತ್ವದ ಕಾರ್ಯಕರ್ತರು ಜೈಲಿನಲ್ಲಿರ್ತಕ್ಕಂಥ ಸಂದರ್ಭ ಅವರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಂಘಟನೆಗಳು ನಮ್ಮದು. ಯಾವುದೇ ಕಾರ್ಯಕರ್ತನ ಹಿಂದುತ್ವದ ಕಾರ್ಯಕರ್ತನನ್ನ ಬಿಟ್ಟು ಹಾಕುವುದಿಲ್ಲ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಸಂಘಟನೆ ಯುವಕರ ಪಡೆ ಇರ್ತಕ್ಕಂಥ ವ್ಯವಸ್ಥೆ ನಮ್ಮದು. ಅದು ಬಿಟ್ಟು ಯಾವುದೋ ಒಂದು ಹಿಂದುತ್ವ ಯಾವುದೋ ಒಂದು ಇವತ್ತು ನಡೆದಿರ್ತಕ್ಕಂಥ ಟ್ರೆಂಡಿನ ಆಧಾರದಲ್ಲಿ ನಾವು ಮುಂದೆ ಹೋಗ್ತೇವೆ ಅಂತ ಯೋಚನೆ ಮಾಡಿದರೆ ಖಂಡಿತ ಅದು ಸಾಗುವುದಿಲ್ಲ ಅಂತ ಹೇಳುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎರಡನೇದು, ಒಬ್ಬ ತಾಯಿಯನ್ನ ಇವತ್ತು ಈ ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿಯನ್ನಾಗಿ ಕೊಟ್ಟಿರ್ತಕ್ಕಂಥ ನಾವು ಸ್ವೀಕಾರ ಮಾಡಿದ್ದೇವೆ. ಯಾಕೆ ಅಂತ ಕೇಳಿದರೆ ಈ ದೇಶದ ಇತಿಹಾಸ ಹೇಳಿದೆ. ಒಬ್ಬ ಸುಷ್ಮಾ ಸ್ವರಾಜ್ ನಮ್ಮೆಲ್ಲರಿಗೂ ಆದರ್ಶ. ಈ ರೀತಿಯ ಮಹಿಳೆಯರನ್ನ ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಇಡೀ ಜಗತ್ತಿಗೆ ಕಲಿಸಿಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಅವರನ್ನ ಇಲ್ಲಿಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿಕೊಟ್ಟಿದೆ. ಇವತ್ತು ಸಹಸ್ರಾರು ಜನರ ಮಧ್ಯೆ ಹಿಂದುತ್ವದ ಆಧಾರದಲ್ಲಿ ಯುವ ಶಕ್ತಿ ಸಂಕಲ್ಪ ಮಾಡಿದೆ. ನಾಡ್ದು ನಡೆಯುವಂತಹ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೆ ಗೆಲ್ಲಿಸ್ತೇವೆ. ಸವಾಲುಗಳನ್ನ ಹಾಕ್ತಾ ಇದ್ದಾರೆ, ನಿನ್ನೆ ಮೊನ್ನೆ ಬಂದವರು ಸವಾಲುಗಳನ್ನ ಹಾಕ್ತಾ ಇದ್ದಾರೆ. ನಾವು ಅನೇಕ ವರ್ಷಗಳನ್ನ ಇಲ್ಲಿ ಕೆಲಸ ಮಾಡಿದ್ದೀವಿ, ಅನೇಕ ವರ್ಷದಲ್ಲಿ ಹಿಂದುತ್ವದ ಆಧಾರದಲ್ಲೇ ಕೆಲಸ ಮಾಡಿದ್ವಿ. ಯಾವುದೇ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥದ್ದಲ್ಲ. ಯಾವುದೇ ಸವಾಲುಗಳನ್ನ ಮೆಟ್ಟಿಯಾದರೂ ಸಹ ನಾಡ್ದು 10ನೇ ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಇಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಕೇಳಿಕೊಂಡು ಗೆಲ್ಲಿಸುವಂತ ಹೊಣೆ ಮತ್ತು 13ನೇ ತಾರೀಕಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯೋತ್ಸವವನ್ನು ಮಾಡಿಸುವಂತ ಸಂಕಲ್ಪ ನಮ್ಮದು. ಅದಕ್ಕೆ ಸಹಸ್ರಾರು ಸಂಖ್ಯೆಯ ಕಾರ್ಯಕರ್ತರು, ಯುವ ಶಕ್ತಿ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ನಮ್ಮ ಸಂಘಟನೆಗಳು ನಮ್ಮ ಹಿರಿಯರುಗಳು ನಮ್ಗೆ ಕಲಿಸಿಕೊಟ್ಟಿರ್ತಕ್ಕಂಥ ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಒಟ್ಟು ಸಾಗೋಣ ಅಂತ ನಾವು ಅದೇ ಹಾಡನ್ನು ಹೇಳಿಕೊಂಡು ಅದೇ ವ್ಯವಸ್ಥೆ ಅಡಿ ಮುಂದೆ ಹೋಗ್ತಾ ಇರ್ತಕ್ಕಂಥ ನಾವೆಲ್ಲ ನೋಡಿದ್ದೇವೆ. ಆದರೆ ಒಂದಷ್ಟು ಅಪೇಕ್ಷೆಗಳು, ಒಂದಷ್ಟು ಆಸೆಗಳು ಎಲ್ರಿಗಿರ್ತಕ್ಕಂಥದ್ದು ಸಹಜ. ಆದರೆ ಒಂದು ಹಂತದವರೆಗೆ ಅದೆಲ್ಲ ಇರಬೇಕಾಗಿರ್ತಕ್ಕ ನಮಗೆ ನಾವೊಂದು ಹೇಳ್ತಾ ಇರ್ತಕ್ಕ ಒಂದು ಹಂತದ ತನಕ ಅದೆಲ್ಲ ಇರಬೇಕು ಅಂತ. ಒಂದು ಹಂತ ದಾಟಿದ ಮೇಲೆ ಮತ್ತೆ ಅದನ್ನು ಕೆದಕುವಂಥ ಕೆಲಸ ಮಾಡಿದರೆ ಅದು ಇಡೀ ಸಮಾಜಕ್ಕೆ ಒಂದು ಮಾರಕ. ಇವತ್ತು ನಮ್ಮ ಜೊತೆ ಇರ್ತಕ್ಕಂಥವ್ರು, ನಮ್ಮ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು ಯಾವುದೋ ಒಂದು ವಿಚಾರಕ್ಕೋಸ್ಕರ ನಮ್ಮಿಂದ ಹೊರಗೆ ಹೋಗಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಅವರು ಯೋಚನೆ ಮಾಡಬೇಕಿತ್ತು. ನಾವೆಲ್ಲ ಒಟ್ಟಾಗಿ ಅಣ್ಣ ತಮ್ಮನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾಳೆ ಅದೇ ಬೂತಿನಲ್ಲಿ ಹೋಗಿ ಈ ಅಣ್ಣ ತಮ್ಮ ಹಿಂದುತ್ವ ಅಂತ ಹೇಳಿರ್ತಕ್ಕಂಥ ನಾವೆಲ್ಲ ಅಣ್ಣ ತಮ್ಮಂದರು ಅಂತ ಭಾವನೆಯಿಂದ ಸ್ವೀಕಾರ ಮಾಡ್ಬೇಕಾದ್ರೆ ನಾವು ಮತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಬಿರುಕನ್ನು ತರಬೇಕಾ? ಯೋಚನೆ ಮಾಡಬೇಕಲ್ಲ ಅವರು. ಆ ರೀತಿಯ ಯೋಚನೆಗಳನ್ನ ಮಾಡಿದರೆ ಖಂಡಿತವಾಗಿ ಅವರು ಯಾವುದೋ ಯೋಚನೆಯನ್ನು ಮಾಡಿ ಒಳ್ಳೆ ನಿರ್ಧಾರವನ್ನು ಮಾಡಲಿ ಅಂತ ಹೇಳುವಂಥ ಹಾರೈಕೆ ನಮ್ಮದು. ಆದರೆ ಯಾವುದೇ ವಿಚಾರವಿದ್ರೂ ಸಹ ಒಂದು ವಿಚಾರದ ರಾಷ್ಟ್ರೀಯತೆ ವಿಚಾರಧಾರದ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ನಾವು. ಆ ರಾಷ್ಟ್ರೀಯ ವಿಚಾರಧಾರ ಅಡಿಯಲ್ಲಿ ಬಂದಾಗ ನಾವು ಸ್ವಾರ್ಥವನ್ನು ಮರಿಬೇಕು, ನಾವು ಯಾವುದೋ ತ್ಯಾಗಕ್ಕೆ ರೆಡಿಯಾಗಿರ್ಬೇಕು. ಈ ರೀತಿಯ ಯೋಚನೆ ಮಾಡಿದರೆ ಮಾತ್ರ ಇದನ್ನ ಮುಂದಿನ ದಿವಸದಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಈ ರೀತಿಯ ತ್ಯಾಗ ಮಾಡಿರ್ತಕ್ಕಂಥ ಸಹಸ್ರಾರು ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡಿರ್ತಕ್ಕಂಥ ಸಹಸ್ರಾರು ಕಾರ್ಯಕರ್ತರಿದ್ದಾರೆ. ಅವ್ರೆಲ್ರಿಗೂ ನಾವು ಮಾರ್ಗದರ್ಶನ ಕೊಡಬೇಕಲ್ಲ, ಮಾರ್ಗದರ್ಶಿಗಳಾಗಿರ್ಬೇಕಲ್ಲ. ಆ ಯೋಚನೆಯನ್ನು ಮಾಡಬೇಕು ಅಂತ ಹೇಳುವಂಥ ಸಲಹೆಯನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ಪುತ್ತೂರಿನ ಬಿಜೆಪಿಯಲ್ಲಿ ಒಂದಷ್ಟು ಸವಾಲುಗಳನ್ನು ನಿನ್ನೆ ಮೊನ್ನೆಯಲ್ಲಿ ನೋಡಿದ್ದೇವೆ. ಆದರೆ ಇವತ್ತು ಒಂದು ಆತ್ಮವಿಶ್ವಾಸ ಬಂದಿದೆ. ಇವತ್ತು ಇಲ್ಲಿ ಯಾವಾಗ ನಾಮಪತ್ರ ಈ ಅಭೂತ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಅಲ್ಲಿ ಅವರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ಅಪಾರವಾಗಿರ್ತಕ್ಕಂಥ ಸಂಖ್ಯೆ, ಯುವಕರಲ್ಲಿರ್ತಕ್ಕಂಥ ಜೋಶ್, ಒಂದು ಆತ್ಮವಿಶ್ವಾಸ ಮೂಡಿದೆ. ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಆಶಾ ತಿಮ್ಮಪ್ಪ ಅವರನ್ನ 100ಕ್ಕೆ 100 ನಾವು ಗೆಲ್ಲಿಸಿಕೊಡ್ತೇವೆ ಅಂತ ಹೇಳುವಂಥ ಭರವಸೆ ನಮ್ಮದು. ಭರವಸೆಯಾಗಿ ಉಳಿಯುವುದಿಲ್ಲ ಅನ್ನುವಂಥದ್ದು ಇದು ಪ್ರತಿಜ್ಞೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.